ಅವರು ಅವರ ಹೊಟ್ಟೆಯಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಬರಲಿಲ್ಲದ್ರೆ ಅವು ಆ ಮಾತನ್ನು ಹೇಳ್ತಾರೆ. ಅವರಿಗೆ ತಂಗಿ ಅಕ್ಕ ತಂಗಿದವರು ಇಲ್ಲದ್ರೆ ಅವರು ಆ ಮಾತು ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳುವವನು ಅವನು ಬುದ್ಧಿವಂತನ, ಅವನು ಮೂರ್ಖ, ಅವನು ಒಳ್ಳೆ ಮನುಷ್ಯ ಅಲ್ಲ. ಅವು ಲೋಕದಲ್ಲಿ ಅವನು ಬದುಕಬಾರ್ದು, ಅವನು ಸಾಯಬೇಕು. ಸಣ್ಣ ಮಕ್ಕಳಿಗೆ ಹೇಳಿದವನು ಬಾಯ್ ಬಂದಿದ್ದಾನೆ. ನನ್ನ ಎದುರಿಗೆ ಬಂದು ಹೇಳಿದ್ರೆ ಉಂಟಲ್ಲ ಅವ್ನಿಗೆ ಉತ್ತರ ನಾನು ಕೊಡ್ತೇನಲ್ಲ, ನಾನು ಎದುರು ಬಂದು ಕೇಳಬೇಕಿತ್ತಲ್ಲ ಅವನು. ನಮಸ್ಕಾರ ಮಾತಿರಿಗ್ಲ, ವೆಲ್ಕಮ್ ಟು ಮೈ ಚಾನಲ್ ಜೀವಿತ ಬಿರುವಸ್ತುಲು ಟಾಕ್ಸ್. ಸೊ ಇನ್ನು ರಡ್ಡು ವೀಡಿಯೋ ಬಿಡೊಂದಿಲ್ಲ, ಕಾಂಡದೊಂದು ವೀಡಿಯೋ ತೂದಿಪ್ಪರ್ನಿಕ್ಕಿಲ್ಲ, ಎಕಡದೊಂದು ವೀಡಿಯೋ ಕಾಂಡತ್ತೆ ಎಕಡೆ ಪಾಡ್ನ ಅಂದ್ಯಾನು ಕಾಂಡ ರೆಕಾರ್ಡ್ ಬಂತೀನಿ ನಾನು. ಎಕಡದೊಂದು ವೀಡಿಯೋ ತೂದಿಪ್ಪರ್ನಿಕ್ಕಿಲ್ಲ ಇಟ್ಟು ಒಂದು ಜಾತ್ ಕ್ಲಿಯರ್ ಇನ್ಫಾರ್ಮೇಷನ್ ನನಗೆ ಕೊಡ್ತೆ. ಮಾಲಾಡಿದ್ದು ದಾದಾತುಂಡು ಎಂಚಿನ ವಿಷಯ ಸುಳ್ಳ ಸತ್ಯನ ಕೆಲವೊಂದು ವಿಚಾರ ನಿಕ್ಲೆಗ್ ಬಂತೆ. ಅಂಚೆನೆ ತೂ ಎಂಚ ಬೂರುಂಡು ಆ ಇಲ್ಲಡ್ ಆಯ್ಬೊಕ್ಕ ಹುಲಿಕಲ್ ನಟರಾಜ್ ಬನ್ನಗ ದಾಯ ಬುರ್ಚಿ ಪನ್ನಿನಿ ಮೇರು ಉಮೇಶ್ ಶೆಟ್ಟಿ ಆಯ್ಬೊಕ್ಕ ಪೊಂಜೋಕ್ಲೆಗ್ ಒಂದು ಆತ ಅಪಮಾನ ಪಾಡೀರು. ಎಲ್ಲಲಿಗ್ ಮಾನಸಿಕ ಮಲ್ಲಲಿಗ್ ಲವ್ ಉಂಡು, ಆ ಲವ್ವರ್ನೊಟ್ಟಿಗೆ ಸೇರ್ದು ಮಾನವನ ಕಿತಾಪತಿ ಅವೊಂದುಂಡು ಪನ್ಪುನಂಚಿನ ವಿಚಾರಲೇನು ಪಾತಿರ್ದರು. ಒಂದು ಜಾತ ಚಾನಲ್ಡ್ ಒಂದು ಜಾತ ಯೂಟ್ಯೂಬ್ ಚಾನಲ್ಸ್ಡ್ ಕಮೆಂಟ್ಸ್ಡು ಮಾತ ಅಂಚಿನ ಮತಿಭ್ರಮಣರೆಗ್ ಉಮೇಶ್ ಶೆಟ್ಟಿ ಪಂಡ ಆ ಜೋಕುಲ್ನ ಪೊಪ್ಪ ಎಡ್ಡೆ ಉತ್ತರನು ಕೊಡ್ತಿರು. ಮಾಲಾಡಿದ ಮನೆ ಮಾಲಕ ಪಂದು ಪನವಲಿ ಆರು ಎಡ್ಡೆ ಒಂಜಿ ಕೈತದ ಉತ್ತರ ಕೊಡ್ತೇರು. ಆ ಉತ್ತರ ನಿಕ್ಲೆ ತೂಡು ಪಂದಾಣ ಈ ವಿಡಿಯೋ ಫುಲ್ ತೂಲೆ ನಿಕ್ಲೆ ಐದುಂಬಿ ಯಾನೊಂಚೂರು ಕ್ಲಾರಿಟಿ ಕೊರ್ಪ ನಿಕ್ಲೆಗ್ ತೂ ಎಂಚ ಬೂರ್ನಿ ಕೆಲವೊಂದು ಜನ ಪಂಡೇರು ಮಲ್ಲ ಮಹಾನ್ ಜ್ಞಾನಿಲು ಮಾತ ತೂ ಬೂರರ ಕಾರಣ ಉಂಡು ಎಂಚ ಪಂದಕೇಂಡ ಕುಂಟು ಪೊತ್ತೊಂದಿತ್ತಿನ ಕೈ ತಳ್ಳಿ ತೂತ ಕಡ್ಡಿ ಇತ್ತನು ಪಂದೊಂದು ಅವು ತೂತ ಕಡ್ಡಿ ಎಂಚ ಬರ್ತೀನಿ ಪಂಡ ಆ ಅಪ್ಪೆ ಪುಂಜ ಉಂಡತ್ತೆ ಅಲ್ಪ ಕಣ್ಣೊಂಚೂರು ಸರಿ ಜನ ಎಲ್ಲಿಯೊಬ್ಬ ನೆಂಚನೆ ಪಂದು ಪಂದಿತ್ತಿರತ್ತೆ. ಆರಪ್ಪೆ ಅರ್ನ ಡ್ರೆಸ್ ತೂ ಪೊತ್ತುನಿಗೆ ಅಡಿಗೆ ಒಂದು ಪರ ಪಂದು ಪೋನಾಗ ತನ್ನಾತಿಗೆ ಅವೇನು ಬಗಲ್ ತೆಕ್ಕಾಲಿ ನೀರು ಮೈ ತೆಕ್ಕಾಯಿಲಿಗೆ ಒಂಚೂರು ಪೊರ್ತುಡು ಏನದ ಅದ ಗ್ಯಾಸ್ ಪೊತ್ತ ಹಾಕಲ ಲೈಟರ್ ಯೂಸ್ಜಿಗೆ ಹಾಕಲ್ಲ ಲೈಟರ್ ಹಾಳಾತನಿಗೆ ಅದಕ್ಕೋಸ್ಕರ ತೂತ ಕಡ್ಡಿ ಯೂಸ್ ಮಾಡ್ಬೋದು. ತೂತ ಕಡ್ಡಿ ಪೊತ್ತ ಅದು ಗ್ಯಾಸ್ ಪೊತ್ತನಿಗೆ ಬಿಡಿ ಮಗಲ್ನ ಅಂಗಿಡು ತೂ ಪೊತ್ತುನಿಗೆ ಕಡ್ಡಿನ ತಕ್ಕದು ಅಂಗಿನ ಇಂಚಿನ ಎತ್ತದು ತಿತ್ತುಪಾಡ್ನಿಗೆ ಗೊತ್ತಾಡಿ ಆ ವಿಡಿಯೋ ಅನ್ಸಾದ್ ತೂತ ಕಡ್ಡಿ ಅಲ್ಪುಂಡು. ಈ ವಿಷಯದ ಬಗ್ಗೆ ಕ್ಲಾರಿಟಿ ನಿಕ್ಲಿ ತಿಕ್ಕಂಡ ದಾಯ ಅಲ್ಪ ತೂತ ಕಡ್ಡಿ ಉಂಡು ಪಂದು ಕುಂದಾಗೈತಳ್ಳು ಐತ ಬಗ್ಗೆ ನಿಕ್ಲಿ ಕ್ಲಾರಿಟಿ ತಿಕ್ಕಂಡತ್ತ. ಸೊ ನೆಕ್ಸ್ಟ್ ವಿಷಯ ಹೋಯ್ತ ಬಗ್ಗೆ ಪಂದು ಕೇಂಡ ಬಂಗಾರ ಕಂಡದು ಪೋತುನು ಪನ್ಪುನಂಚಿನ ಒಂಜಿ ವಿಚಾರ ಇತ್ತಂಡು. ಬಂಗಾರ ಅಕ್ಲೆ ದೆಂಗಾದಿದ್ದು ಅಕ್ಲೆ ಪನೊಂದುಲ್ಲೇರು ಪನ್ಪುನಂಚಿನ ವಿಚಾರನ ಒಂಜಾತ್ ಜನ ಪಂಡೇರು ಲೈವ್ಡು ಐಟ್ ನೆಟ್ ಕಾಮೆಂಟೆಡ್ ಮಾತ. ಬಂಗಾರ ಅಕ್ಲೆಲದ ಬಂಗಾರ ಅಕ್ಲೆ ದೆಂಗಾದಿದ್ದು ಅಕ್ಲೆಗ್ ದಾದ ಆವೋಡು ಅಕ್ಲೆಗ್ ದಾದ ಯೂಸ್ ಉಂಡು. ಒಂಜಾತ್ ದಿನದ ದುಂಬು ಆ ಪೊಂಜ ಉಲ್ಲೇರತ್ತೆ ಅಪ್ಪೆ ಅರ್ನ ಮಿಗ್ದಿನ ಬಂಗಾರ ಮಾತ ಬಂಗಾರ್ಲ ಮಾಯಕಾದಿತ್ತಡು. ಒಂಜಿ ತಿಂಗಳು ಆಯ್ಪಕ್ಕ ತಿಕ್ಕಿನಿಗೆ ತೂಪಾಕ್ಲಿಗೆ ಅವು ಮೋಲ್ವಾ ಮೂಢನಂಬಿಕೆಡುಲ್ಲಲು ಎಣ್ಣೆ ಪಾತ್ರೊಂದುಲ್ಲಲು ಪಂದು ಆಣ ಎಂಕ್ಲ ಅವೇನು ಮಾತ ಅನುಭವಿಸಿ ನಕಲು ನಿಕ್ಲು ನಮ್ಮನ್ನ ನಂಬಲಿ ನಂಬು ಜನ ಸರ್ತ ಪೋಲೆ ಒಟ್ರಾಸಿ ಕಮೆಂಟ್ ಪಾಡ್ರು ಒಟ್ರಾಸಿ ಕಮೆಂಟ್ ಪಾಡಿ ಎಂಕ್ಲೆಗಳ ಗೊತ್ತು ಒಟ್ರಾಸಿ ನೆರ್ರೆ ಪತ್ತಾರೆ ಒಂಜಾತ ಕಮೆಂಟ್ಸ್ ನಾನು ತೂತೆ ಬೊಕ್ಕಡೆ ಬುರ್ಚಿ ಬಂದು ಮನೆ ಪಂದು ಕುಲ್ದಿನ ಆತ್ರಿ ಕಮೆಂಟ್ಸ್ಗೆ ರಿಪ್ಲೈ ಕೊರ್ರೆ ಬರ್ಪುಜು ಬಂದತ್ತು ಕೊರ್ರೆ ಬರ್ಪುಣ್ ಎಂಕ್ಲೆಗಳು ಕೈತಿದ್ದು ಕೊರ್ರೆ ಎಂಕ್ಲೆಗಳ ಗೊತ್ತುಂಡು ಬುರ್ಚಿ ಬಂದು ಮನೆ ಪಂದು ಕುಲ್ದಿನಿ. ಕೆಲವೊಂದು ಜಾತು ಪೊಂಜೋಲುಲೇರು ಅಧಿಕ ಪ್ರಸಂಗದ ಪೊಂಜೋಲು ಎಂಕ್ಲ ವೀಡಿಯೋನು ಬೇತಕ್ಲಿ ಕಡಪುರದು ಮೊಲೆಗೆ ಅಧಿಕ ಪ್ರಸಂಗತಿ ಮೊಲೆಗೆ ಅಂಚತಿ ಮೊಲೆ ಗಿಂಚತಿ ಪನ್ಪೇರು ನಿಕ್ಲೆ ನಾನು ಸಾಂಕ್ವಾರ ಇಜ್ಜತ್ತ ಮನೆ ಪಂದೆ ಕುಲ್ಲೆ ಎಂಕ್ಲೊಂಜಿ ವಿಚಾರನು ಓಪನ್ ಮತ್ತು ಪಾತ್ರೊಂದುಲ್ಲ ಪಂಡ ಆಮೇಲೆ ತಪ್ಪಿಜ್ಜಿ ಅದಕ್ಕೋಸ್ಕರ ಪಾತ್ರೊಂದುಲ್ಲ ಆಮೇಲೆ ತಪ್ಪಿದ್ದು ಎಂಕ್ಲೆ ಸಪೋರ್ಟ್ ಪಂಪೇರು ಎಂಕ್ಲೆಗೆ ಮಾರ್ಲಿಜ್ಜಿ ಎಂಕ್ಲ ಅನುಭವಿಸಿದ ನಕಲ ಇದ್ದು ಎಕ್ಸ್ಟ್ರೀಮ್ ಆದ ಅನುಭವಿಸೊಂದುಲ್ಲೇರು ಆಯ್ತ ವಿಚಾರವಾದ ಎಂಕ್ಲು ಪಾತ್ರೊಂದಿಪ್ಪನು. ಬಂಗಾರ ತಿಕ್ಕದಂಡು ಒಂಜಿ ಕೊಟ್ಟು ಬಲ್ಮೆಡಿಕೆ ಎನ್ನಾಗ ಮೂಜಿದಂತುಲ ತಿಕ್ಕುಡು ಬಂದು ಪಂತೀರು ಮೂಜಿದಂತುಲ ತಿಕ್ಕದಂಡು ಬಂಗಾರ ದೇವಿಯರ್ನ ಸ್ಟ್ಯಾಂಡ್ ಪಿರಾವಡೆ ಇತ್ತು ನಾ ಬಂಗಾರ ಅವು ಆಯ್ಬೊಕ್ಕ ರಡ್ಡು ವಿಚಾರದ ಬಗ್ಗೆ ಕ್ಲಾರಿಟಿ ತಿಕ್ಕಂಡಿಕ್ಲೆಗ್ ಆಯ್ಬೊಕ್ಕ ಫೋಟೋದ ಬಗ್ಗೆ ಅಂದಿತ್ತನತೆ ಐತ ಬಗ್ಗೆ ಕೋಡೆ ನಾನು ಕ್ಲಾರಿಟಿ ಕೊಡ್ತೈತೆ ಕೂಡ ಕೊರ್ಪೆ ಫೋಟೋ ಆ ಪೊಣ್ಣು ಅರ್ನ ಮೊಬೈಲ್ ಇದ್ದಿನ ಅಂಚಿನ ಫೋಟೋ ಎಂಕ್ ಚೆಕ್ ಮಂತ ಐತ ಕ್ಲಿಪ್ ಬೋರ್ಡ್ ನಿಂತ ಪಾಡುವೆ ತೂಲೆ ತುಯರತ್ತ ಅವು ಫೋಟೋ ಜನವರಿ 1 ತಾರೀಕಿಗೆ ರಾತ್ರದ 8:30 ದಿನಂಚಿನ ಫೋಟೋ. ಆ ಫೋಟೋಲ ಕ್ಲಿಯರ್ ಆದುಂಡು ಆ ಇಮೇಜ್ಡು ಕ್ಯಾಮ್ರಾದ ದಿನಂಚಿನ ಫೋಟೋ ಕ್ಲಿಯರ್ ಆದು ನಾ ಅಂದುಲ ಬೆಡ್ಡಲ ಬೈದು ನಾ ಬೆಡ್ಡಲ ತೋಚ್ಪಾದ ನಿಕ್ಲೆಗೆ ತೋಚ್ಪೊಂದುಲ್ಲ ನಿಕ್ಲೆಗೆ ಎಂಕಲ್ ಆ ಬೆಡ್ಡಲ ತೋಚ್ಪೊಂದುಲ್ಲ ನಿಕ್ಲೆಗೆ ಇದು ವಿಚಾರ ಮಾತ ಕ್ಲಿಯರ್ ಆಡ್ ಇತ್ತೆ ಒಂಜಿ ಅಪವಾದ ಬರ್ತಿತ್ತು ನಕ್ಲೆ ಮಾನಸಿಕರು ಅಕ್ಲೆಗ್ ಯಾತ ಪನ್ಪುನು ಟ್ರೀಟ್ಮೆಂಟ್ ತಿಕ್ಕೋಡು ಮುಲ್ಪ ಆ್ಯಕ್ಚುಲಿ ಅಕ್ಲೆ ಟ್ರೀಟ್ಮೆಂಟ್ ಬೋಡ ಸಮಸ್ಯೆಗೆ ಪರಿಹಾರ ಬೋಡ ಪನ್ಪುನಂಚಿನ ಕ್ವಶನ್ ನಮ್ಮ ಕವಿತಾ ಕಲ್ಪಕ್ಕೆ ಎನ್ನಾಗ ಐಕ್ಲ ಒಂಜಿ ಉತ್ತರ ತಿಕ್ಕದಿನ ಆ ಉತ್ತರ ನಿಕ್ಲಿತ ತೂಲೆ ನೋಡಿ. ಯಾರ್ಯಾರು ಮನೆಯಲ್ಲಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗ್ತಿದೆಯೋ ಅದು ಅನುಭವಿಸಿದವನಿಗೆ ಮಾತ್ರ ಗೊತ್ತು. ನಮ್ಮ ಮನೆಯಲ್ಲಿ ಈ ಥರ ಸಮಸ್ಯೆ ಆಗ್ತಿದೆ ಅಂತ. ಈ ಮನೆಯಲ್ಲಿ ಬರುವಾಗ ಈ ಫ್ಯಾಮಿಲಿಯಲ್ಲಿ ನೋಡಿ ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದಾರೆ. ಅವರಿಗೆ ಸುಳ್ಳು ಕತೆ ಕಟ್ಟಿ ಹೀಗೀಗೆ ಆಗಿದೆ ಅಂತ ಹೇಳಿ
ತಿಳಿಸಿಕೊಡುವಂಥ ಪರಿಸ್ಥಿತಿ ಏನಿತ್ತು ಅದನ್ನು ಲೋಕ ಅರ್ಥ ಮಾಡ್ಕೋಬೇಕು. ಯಾರಾದರೂ ಆಗಲಿ ಅವರಿಗೆ ಮಾನಸಿಕತೆ ಇರಲಿ ಯಾವುದೇ ಇರಲಿ ಒಂದು ಸ್ವಲ್ಪ ಧೈರ್ಯದ ಮಾತಿಯಲ್ಲಿ ಸಾಂತ್ವನ ಹೇಳುವಂತಹ ಒಂದು ಪರಿಸ್ಥಿತಿಗೆ ಎಲ್ಲರೂ ಬರಬೇಕು. ಏನಿಲ್ಲ, ಧೈರ್ಯ ಮಾಡುವಂಥ ಒಂದು ಪರಿಸ್ಥಿತಿ. ನೋಡಿ, ಇಲ್ಲಿ ಬರುವಾಗ ಆ ಫೋಟೋ ಎಲ್ಲ ನೋಡುವಾಗ, ನೈಜವಾದ ಕ್ಯಾಮರಾದಲ್ಲಿ ತೆಗೆದ ಫೋಟೋ ನೋಡುವಾಗ ಏನು ರೂಪ ಬಂದಿದೆ ನಮಗೆ ನೋಡುವಾಗ ಹಾಗೆ ಕಾಣಿಸ್ತಾ ಇದೆ. ಎಲ್ಲರೂ ನೋಡ್ಬೋದು, ಅದು ರಿಯಲ್ ಆಗಿ ಇದ್ದಾಗೆ ಕಾಣ್ತಾ ಇದೆ. ಅವರಲ್ಲಿ ಪ್ರಶ್ನೆ ಇಟ್ಟು ಚಿಂತನೆ ಇಟ್ಟು ಎಲ್ಲ ನೋಡುವಾಗ ಒಂದೊಂದು ಸ್ವಲ್ಪ ಕಥೆಗಳೆಲ್ಲ ಉಂಟು. ಯಾಕೆ ಹೇಗೆ ಆಗಿದೆ, ಏಕೆ ಹೀಗೆ ನಿಮ್ಮ ಮನೆಯಲ್ಲಿ ತೊಂದರೆ ಆಗ್ತಿದೆ ಅಂತ ನಾನು ಎಲ್ಲವರಿಗೆ ಬಿಡಿಸಿ ಹೇಳಿದ್ದೇನೆ. ಅದನ್ನು ನಾವು ಎಲ್ಲರಿಗೆ ಹೇಳುವಂಥ ಪರಿಸ್ಥಿತಿ ಬೇಡ. ಅದು ನಮ್ಮ ಒಳಗೆ ಎಂದು ಹೇಳ್ತಾರಲ್ಲ, ಒಳಗೆ ಹಾಲು ಹೊರಗೆ ಚೆಲ್ಲುವುದು ಬೇಡ, ಅದೆಲ್ಲ ಇರಲಿ. ಆದರೆ ಯಾರು ಕೂಡ ಅವರಿಗೆ ಯಾವ ರೀತಿಯಲ್ಲಿ ಯೂಟ್ಯೂಬ್ ಚಾನೆಲ್ ಅವರು, ಟಿ ವಿಯವರು ಇನ್ನೊಬ್ಬರು ಬಂದಲ್ಲೆಲ್ಲ ಮಾತಾಡಿಸುವಂಥ ಪರಿಸ್ಥಿತಿ ಬೇಡ ಅಂತ ನಾನು ಹೇಳೋದು. ಕ್ಲಿಯರ್ ಆಯ್ತಾ? ಫುಲ್ ಕ್ಲಾರಿಟಿ ತಿಕ್ಕಣತ್ತ ಇತ್ತೆ ಬಾಲೆಗ್ ಆ ಮಲ್ಲ ಬಾಲೆಗ್ ಒಂಜಿ ಅಪಮಾನ ಬತ್ತುಂಡು. ತನ್ನ ಲವರ್ನೊಟ್ಟಿಗೆ ಸೇರ್ದು ಮನುಷ್ಯನ ಕಿತಾಪತಿ ಅಲ್ಪ ಆತನ ಕಾಸುಗೋಸ್ಕರ ಆ ಪೊಣ್ಣು ಆಳನೊಟ್ಟಿಗೆ ಸೇರ್ದು ಇಂಚಿನ ಗೊಬ್ಬಲಿನ ಗೊಬ್ಬೊಂದುಲ್ಲ ಪನ್ಪುನ ವಿಚಾರ ಬತ್ತುಂಡು. ಐತ ಬಗ್ಗೆ ಪಾತನೆಗೆ ಆ ಪೊಣ್ಣು ತೆಲ್ತಲ್ಲ ದಾದ ಪನೊಂದುಲ್ಲರಕ್ಕ ಇಂಚಿನ ಪನೊಂದುಲ್ಲರು ಎನ್ನ ಬಗ್ಗೆ ಎಂಕ್ಲ ಉಂಡ ಇಂಜ ಮಾರೆ ಪಂದ ಆಲೆ ಪಂಡಲ್ ಪಾಪ ಇಂಕದಾದ ಕಾಸು ಓಲ್ದಿತ್ತೆ ಅನ್ ಕಾಸ ಪಂಡ ಪಂದು ಒಂಜಿ ವಿಚಾರನ ಪನ್ಪುನದುಂಬು ಒಂಜಿ 100 ಸರ್ತಿ ಯೋಚನೆ ಅನ್ಪ್ಲೆ ನಿಕ್ಲಿನಡ್ಲ ಪೊಂಜೋಕುಲಿಪ್ಪರೆ ಪನ್ಪುನಕ್ಲೆ ಪನ್ಪುನು ನಿಕ್ಲಿನಡ್ಲ ಪೊಂಜೋಕುಲಿಪ್ಪೆರು ಪೊಣ್ಣಗ್ ಅಪಮಾನ ಬತ್ತಿನತ ವಿಚಾರವಾದಲ ಆರ್ ಪಾತಿರ್ದೇರು ಆರ್ ಪಾತಿನ ದಾಲ ತಪ್ಪಿಜ್ಜು ಗೊತ್ತಾಂಡೆ ಒವ್ವೇ ಅಮ್ಮೇರಿಗ್ಲ ಒವ್ವೇ ಅಪ್ಪೆಗ್ಲ ತನ್ನ ಜೋಕುಲ ಬಗ್ಗೆ ಇಜ್ಜನ ವಿಷಯನ ಪನ್ನಾಗ ಏರೆಗ್ಲ ಕೋಪ ಬರ್ಪುಂಡು. ಅವು ಕಿಂಜ ಬಾಲೆ ಅದಿಪಡು ಮಲ್ಲ ಬಾಲಿನ ಅದಿಪಡು ಅಪ್ಪೆನೆ ಅಮ್ಮೇರೆ ಆಗ್ಲಿ ಕೋಪ ಬರ್ಪುಂಡೆ ಅವ್ರು ಕಡಕ್ಕದಾಯ್ತ ಬಗ್ಗೆ ಪಾತಿರ್ದಿಲ್ಲ. ತುಂಬ ಜನ ಹೇಳ್ತಿದ್ದಾರೆ ನೀವು ಹೇಳುವುದೆಲ್ಲ ಸುಳ್ಳು, ಮತ್ತೆ ನೀವೆಲ್ಲ ನಾಟಕ ಮಾಡಿದ್ದೀರಿ, ಈ ಥರ ಎಲ್ಲ ತುಂಬ ಅಪವಾದಗಳು ಬರ್ತಾ ಉಂಟು. ನನ್ನ ಮೊದಲ ಕ್ವಶನ್ ಏನು ಅಂತ ಹೇಳಿದ್ರೆ, ಹುಲಿಕಲ್ ನಟರಾಜ್ ಅವರು ಬರ್ತೇನೆ ಅಂತ ಹೇಳಿದ್ರು. ನೀವೊಂದು ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀರಾ ಅವರು ಬರುದು ಬೇಡ, ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ ಅಂತ. ನಿಜವಾಗಿ ಆಗ ಸಮಸ್ಯೆ ಪರಿಹಾರ ಆಗಿತ್ತಾ? ಯಾಕೋಸ್ಕರ ನೀವು ಅವರು ಬರುದು ಬೇಡ ಅಂತ ಹೇಳಿ? ಯಾಕಂದ್ರೆ ಇಷ್ಟು ಟಿವಿಯಲ್ಲೆಲ್ಲ ಬಂತು, ಮಕ್ಕಳದು ಅಪಪ್ರಚಾರ ಬಂತು, ಇನ್ನಂತವರಿಗೆ ಆಗಿದ್ದೀರ ಅಂತ ಎಲ್ಲ ಬಂದು ಟಿವಿ ಅವರು ಎಲ್ಲ ಬಂದು ನಮ್ಮದು ಚಿತ್ರಹಿಂಸೆ ಕೊಟ್ಟರು. ಆದರಾಗಿ ನಾನು ಅವರಿಗೆ ಹೇಳಿದೆ, ನೀವು ನಮ್ಮ ಸಮಸ್ಯೆಯನ್ನು ನಾವು ಸರಿ ಮಾಡ್ತೇವೆ, ನಮಗೆ ಇಲ್ಲಿ ಬರುವುದು ಬೇಡ ಅಂತ ನಾನು ಹೇಳಿದ್ದೇನೆ. ಹೆದರ್ಕೊಂಡು ಮನೆ ಬಿಟ್ಟು ಹೋಗಿದ್ದೀರಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲ, ನಾವು ಹೆದರ್ಕೊಂಡು ಹೋಗುದಿಲ್ಲ, ನಮ್ಮ ಮನೆಯ ಸಮಸ್ಯೆಗೆ ನಾವು ಮನೆ ಬಿಟ್ಟು ಹೋದದ್ದು. ಮನೆ ಬಿಟ್ಟು ಹೋದದ್ದ ಅಥವಾ ಅಲ್ಲ, ನಮ್ಮ ಸಮಸ್ಯೆ ಇಲ್ಲಿ ಉಂಟು, ನಾವಿಲ್ಲಿ ಕೂತ್ಕೊಂಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಾವು ಬೇರೆ ಮನೆಗೆ ಹೋಗಿದ್ದೇವೆ. ಆ ನಂತರ ನಾವು ಇಲ್ಲಿಗೆ ಬಂದಿದ್ದೇನೆ. ಬಂದ ಮೇಲೆ ನಾವು ಹುಡುಕುವಾಗ ಎಲ್ಲ ಚಿನ್ನೆಲ್ಲ ಸಿಗ್ತದಂತ ಹುಡುಕುವಾಗ ದೇವರ ಸ್ಟ್ಯಾಂಡ್ ಅಲ್ಲಿ ಇತ್ತು. ಅದು ಚಿನ್ನ ಸಿಗ್ತದೆ ಅಂತ ಎಲ್ಲಿಯೋ ಹೇಳಿದ್ರು. ಅದು ಭಟ್ರ ಒಂದು ಹೇಳಿದ್ರು, 3 ದಿವಸದಲ್ಲಿ ನಿಮ್ಗೆ ಚಿನ್ನ ಸಿಗ್ತದೆ ಅಂತ ಹೇಳಿದ್ರು. ಅದೇ 3 ದಿವಸದಲ್ಲಿ ಸಿಕ್ಕಿದೆ. ಅದು ಸಿಕ್ಕಿದೆ. ಮತ್ತೆ ಸಮಸ್ಯೆ ಪರಿಹಾರ ಆಗಿದೆ ಅಂತ ಹೇಳಿದ್ರಲ್ವಾ ಆಗ, ಅದು ನಿಜವಾಗಿ ಆಗಿತ್ತಾ? ಇಲ್ಲ, ಆಗ್ಲಿಲ್ಲ. ಆದ್ರೆ ಯಾಕೆಂದ್ರೆ ಅವರು ಬರುವುದಕ್ಕೆ ನಾವು ಅದಕ್ಕೆ ಇದು ಕೊಟ್ಟದ್ದು ನಾವು ಆಗಿದೆ ಅಂತ ನೀವು ಹೇಳಿದ್ದು. ಅವರು ಬಂದ್ರೆ ಇನ್ನು ಟಿವಿ ಅವರು ಬರ್ತಾರೆ, ಅವರು ಬರ್ತಾರೆ, ಎಲ್ಲ ಬರ್ತಾರೆ. ಅವರು ಸತ್ಯವನ್ನು ಅವರಿಗೆ ತಿಳಿಲಿಕ್ಕೆ ಗೊತ್ತಿಲ್ಲ, ಅವರು ಮಾತನಾಡುದೇ ಸುಳ್ಳು. ನಿಜವಾಗಿ ಟಿವಿ ಅವರಿಗೆ ಕಾಲ್ ಮಾಡಿದ್ಯಾರು ನೀವು ಅನ್ನುವಂತ ಅಪವಾದ ಉಂಟು. ಇಲ್ಲ, ನಾನು ಮಾಡ್ಲಿಲ್ಲ. ನನ್ನ ಮೊಬೈಲ್ಗೆ ಬಂದಿದೆ. ಬರುವಾಗ ನಮ್ಮ ದೋಸ್ತಿಯಲ್ಲಿ ನಾನು ಸುದ್ದಿ ಅವರ ಹತ್ರ ಹೇಳಿದ್ದೀನಿ, ಅವರೊಂದ್ಸಲ ಬರ್ತಾರಂತೆ ನೋಡ್ತಾರಂತ ಹೇಳಿದ್ರು. ಅದೇ ನನಗೆ ಏನದು ಗೊತ್ತಿಲ್ಲ, ಮರ ನಿಮ್ಗೆಲ್ಲ ಗೊತ್ತುಂಟಲ್ಲ, ಅದೇ ಬರ್ಲಿ ಹಾಗಾದ್ರೆ. ನೀವು ಕಾಲ್ ಮಾಡಲಿಲ್ಲ? ನಾ ಕಾಲ್ ಮಾಡ್ಲಿಲ್ಲ, ಅವರೇ ಕಾಲ್ ಮಾಡಿದ್ರು ಟಿವಿ ಅವರು. ಆ ನಂತರ ಎಲ್ಲ ಚಾನಲ್ ಅವರು ಬಂದರು, ನಮ್ಮನ್ನು ಇಲ್ಲಿ ಚಿತ್ರಾಂಶ ಕೊಟ್ಟರು. ಹೇಳಿ ಎಷ್ಟು ಜನ ಬರ್ತಾ ಇದ್ರು ಇಲ್ಲಿ? ಒಂದು ಚಾನಲ್ ಅವರು ಸಾಧಾರಣ ಒಂದು ದಿವಸಕ್ಕೆ 6 ಜನ, ಒಂದ್ಸಲ 10 ಜನ ಎಲ್ಲ ಬಂದಿದ್ದಾರೆ ನಮ್ಮ ಹತ್ರ ಮಾತಾಡಿಸ್ತಾರೆ. ಅದಕ್ಕೆ ಅವರು ಬರುದು ಬೇಡ ಅನ್ನೋ ಕಾರಣಕ್ಕೆ ನೀವು ಎಲ್ಲ ಸಮಸ್ಯೆ ಪರಿಹಾರ ಸ್ಟೇಟ್ಮೆಂಟ್ ಕೊಟ್ಟದ್ದು ನಾನು. ನಿಜವಾಗಿ ಸಮಸ್ಯೆ ಪರಿಹಾರ ಆಗ್ಲಿಲ್ಲ. ಈಗ 2-3 ದಿವಸದಿಂದ ಏನು ಬದಲಾವಣೆ ಉಂಟು ಮನೆಯಲ್ಲಿ? ಅಲ್ಲ, ಬದಲಾವಣೆ ಅಂದರೆ ಯಾಕೆಂದ್ರೆ ಇಲ್ಲಿ ಸಮಸ್ಯೆ ಆಗಿನಿತ್ತು. ನಾವು ಸಮಸ್ಯೆ ಮತ್ತವರ ಹತ್ರ ಹೇಳಲಿಕ್ಕೆ ಹೋಗ್ಲಿಲ್ಲ. ನಮ್ಮ ಬಡವರು, ಯಾಕಂದ್ರೆ ನಮಗೆ ಹಣ ಕೊಟ್ಟು ಕೆಲಸ ಮಾಡ್ಲಿಕ್ಕೆ ಆಗುದ, ಹಾಗೆ ನಾವು ಸತ್ರೆ ಇಲ್ಲಿ ಸಾಯಿಲ್ಲ ಅಂತ ನಾವು ಇಲ್ಲಿ ಇದ್ರಿ. ಈಗ ಮನೋಜಣ್ಣ ಬಂದು ಅವರು ನಮಗೆ ಇಲ್ಲಿ ಪರಿಹಾರ ಇವತ್ತು ಮಾಡಿದರು. ನಮ್ಗೆ ಖುಷಿ ಆಯ್ತು ಅವರ ಹತ್ರ. ನಮ್ಗೆ ಬಡವರಿಗೆ ಅವರು ಅಷ್ಟು ಸಹಾಯ ಮಾಡೋದ್ರಿಂದ ನಮಗೆ ಒಂದು ಹೆಮ್ಮೆ ಅಂತ ಇದು. ಬಡವರಿಗೆ ಅಂತವರು ಸಿಕ್ಕುದೇ ಕಷ್ಟ, ಅಂತವರು ಸಿಕ್ಕುದೇ ಒಬ್ಬ 100ರಲ್ಲಿ ಒಬ್ಬರು ಸಿಗ್ತಾರೆ ಅಷ್ಟೇ.
ಅದಕ್ಕೆ ನಮ್ಗೆ ಅವರಿದ್ದರ ಧನ್ಯವಾದ ಅಂತ ಹೇಳ್ಬೋದು ಅಂತ ಅಷ್ಟೇ ಹೇಳ್ಬೋದು. ಓಕೆ, ಈಗ ಮನೋಜ್ ಕಟ್ಟೆಮಾರವರು ಬಂದ ನಂತರ ಈಗ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ₹1 ಖರ್ಚು ಮಾಡದೆ ಅವರ ಸ್ವಂತ ಖರ್ಚಲ್ಲಿ ಮಾಡಿದ್ದಾರೆ. ಈ ಬಾಳೆ ದಿಂಡು ಅದೊಂದು ಹೊರತುಪಡಿಸಿ ಅದೆಲ್ಲ ಅವರೇ ತಂದು ಎಲ್ಲ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಖುಷಿ ಆಯ್ತು ನನಗೆ. ಬಡವರಿಗೆ ಇಷ್ಟು ಉಪಹಾರ ಮಾಡ್ತಾರೆ, ಮತ್ತೊಬ್ಬರಿಗೆ ಅಷ್ಟೇ ಉಪಹಾರ ಮಾಡ್ತಾರೆ ಅಂತ ನಮಗೆ ಒಂದು ನೆಮ್ಮದಿ ಉಂಟು. ಕಷ್ಟದವರು ಇದ್ದವರಿಗೆ ಅವರು ಹೋಗ್ತಾರಲ್ಲ, ಅದು ಇಷ್ಟರ ತನಕ ಯಾರು ಬರ್ಲಿಲ್ಲ, ನಿಮ್ಮ ಕಷ್ಟ ಅಂತ ಕೇಳಲಿಕ್ಕೆ ಯಾರು ಬರ್ಲಿಲ್ಲ. ನಾನೊಂದು ಕೇಳ್ಪಟ್ಟೆ, ಇಲ್ಲಿ ಒಬ್ರು ಮಂತ್ರವಾದಿ ಏನೋ ಬಂದ್ರ, ಅವರು ಬಂದು ಇಲ್ಲಿ ನೋಡುವಾಗ ಅವರಿಗೆ ಲೋಟ ಬಿಸಾಡಿದ್ರು. ಅದನ್ನು ಸರಿಯಾಗಿ ಹೇಳಿ. ಇಲ್ಲಿ ಮಂತ್ರವಾದಿ ಬಂದರು, ಇಲ್ಲಿ ದೇವರ ಎದುರುಗಡೆ ಅದು ಕುಲೆ ಇಲ್ಲ, ಅದು ನಾವು ನೋಡ್ತೇನೆ, ಅದನ್ನ ಹಿಡ್ಕೊಂಡು ಹೋಗ್ತೇನೆ ಅಂತ ಬಂದರು. ಬರುವಾಗ ಈ ತೆಂಗಿನಕಾಯಿಯನ್ನು ಹಿಡ್ಕೊಂಡುವಾಗ ಅಲ್ಲಿಂದ ಲೋಟ ಬಿಸಾಡಿ ಈ ತೆಂಗಿನಕಾಯಿ ಮತ್ತೆ ಈ ಅವರು ರಿಕ್ಷಾದಲ್ಲಿ ಓಡಿಕೊಂಡು ಹೋದರು. ಇವತ್ತು ಮನೋಜ್ ಕಟ್ಟೆಮಾರವರು ಬಂದ್ರು. ಆಗ ಎಂತಾಯ್ತು? ಅವರು ಬರುವಾಗ ಏನು ತೊಂದರೆ ಇರಲಿಲ್ಲ. ಅದಕ್ಕೊಂದು ಶಕ್ತಿ ಉಂಟು ಅವರಿಗೊಂದು ಶಕ್ತಿ ಇದ್ದದಕ್ಕೋಸ್ಕರ ಇಲ್ಲಿ ಇಷ್ಟು ಪೂಜೆ ನಡೆದ್ದು. ಇಲ್ಲದ್ರೆ ಲೋಟ ಏನಾದ್ರೆ ಅದು ಉಪದ್ರ ಮಾಡ್ಬೋದು. ಅದಕ್ಕೆ ನಾವು ಅವರಿಗೆ ಧನ್ಯವಾದ ಅಂತ ಹೇಳುದಂತೆ ನನಗೆ ಇದು ಹೆಮ್ಮೆ ಉಂಟು. ಬಡವರಿಗೆ ಒಂದು ಇಷ್ಟು ಮಾಡಿದಿರಲ್ಲ. ಈಗ ಮಕ್ಕಳ ವಿಡಿಯೋವನ್ನೆಲ್ಲ ತುಂಬಾ ಒಂದು ವಿಷಯ, ಮಕ್ಕಳ ವಿಡಿಯೋನ ಅದು ಚಾನಲ್ ಅಲ್ಲಿ ತೆಗಿಬೇಕು. ಅವರ ಶಾಲೆ ಹೋಗುವ ಮಕ್ಕಳು, ಅದಕ್ಕೆ ಆ ಚಾನಲನ್ನು ಅದೇ ಅವರ ಮಕ್ಕಳದ್ದು ಇದರ ಹಾಕಬಾರ್ದು ಅಂತ ನಾನು ಕೇಳಿಕೊಡ್ತೇನೆ ಅವರಿಗೆ. ಮತ್ತೆ ನಿಮ್ಮ ಮಗಳಿಗೆ ಬಾಯ್ ಫ್ರೆಂಡ್ ಇದ್ದಾರೆ, ಹಾಗಾಗಿ ಇಲ್ಲಿ ಹೇಳ್ತೇನೆ, ಬಾಯ್ ಫ್ರೆಂಡ್ ಇದ್ದಾರೆ, ಹಾಗಾಗಿ ಬಾಯ್ ಫ್ರೆಂಡ್ ಮತ್ತು ನಿಮ್ಮ ಮಗಳು ಸೇರ್ಕೊಂಡು ಮಾಡಿರುವಂತ ನಾಟಕ ಅನ್ನುವಂತ ಅಪವಾದ. ಒಂದು ವಿಷಯ, ಅವರ ಹೊಟ್ಟೆಯಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಬರ್ಲಿಲ್ಲದ್ರೆ ಅವು ಆ ಮಾತನ್ನು ಹೇಳ್ತಾರೆ. ಅವರಿಗೆ ತಂಗಿ ಅಕ್ಕ ತಂಗಿದವರು ಇಲ್ಲದ್ರೆ ಅವರು ಆ ಮಾತು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಬುದ್ಧಿವಾದ ಇರೋದು, ಅವರಿಗೆ ಬುದ್ಧಿವಾದ. ಮತ್ತೆ ಅವರ ಅಕ್ಕನಿಗೆ ತಾಯಿಗೆ ಅವ್ರಿಗೆ ಹಾಗೇನೆ ಹೇಳುದು. ಅವರು ಮತ್ತೊಬ್ಬರ ಹುಡುಗರಿಗೆ ಹೇಳುದಕ್ಕೆ ಅವರ ಅಕ್ಕನಿಗೆ ತಂಗಿಗೆ ಎಲ್ಲ ಹೇಳುದು. ಅವರಿಗೆ ಬೇರೆ ಬಾಯಿ ಬಂದಿದ್ದಾರೆ, ಅವರಿಗೆ ಮನೆ ಒಂದು ಗೊತ್ತು, ಅವರಿಗೆ ಗೊತ್ತಾಯ್ತಾ. ನಮ್ಗೆ ಹೇಳುದಕ್ಕೆ ಅವರ ತಂಗಿ ಅಕ್ಕನಿಗೆ ಹೇಳಿಕೆ ಆಗುದಿಲ್ಲ. ನಮ್ಮ ಮಕ್ಕಳಿಗೆ ಅಂತ ಹೇಳುದು, ಸಣ್ಣ ಸಣ್ಣ ಮಕ್ಕಳಿಗೆ ಹೇಳುವವನು ಅವನು ಬುದ್ಧಿವಂತನ, ಅವನು ಮೂರ್ಖ, ಅವನು ಒಳ್ಳೆ ಮನುಷ್ಯ ಅಲ್ಲ. ಅವು ಲೋಕದಲ್ಲಿ ಅವನು ಬದುಕಬಾರ್ದು, ಅವನು ಸಾಯ್ಬೇಕು. ಸಣ್ಣ ಮಕ್ಕಳಿಗೆ ಹೇಳಿದ ಅವನಿಗೆ ಬಾಯಿ ಬಂದಿದ್ದವನು. ನನ್ನ ಎದುರಿಗೆ ಬಂದು ಹೇಳಿದ್ರೆ ಉಂಟಲ್ಲ, ಅವನಿಗೆ ಉತ್ತರ ನಾನು ಕೊಡ್ತೇನಲ್ಲ, ನಾನು ಎದುರು ಬಂದು ಕೇಳಬೇಕಿತ್ತಲ್ಲ ಅವನು. ಅವನ ತಾಯಿ ಹೊಟ್ಟೆ ಹುಟ್ಟಿದವನ, ತಂಗಿ ಅಕ್ಕಂದ ಅವನಿಗೆ ಗೊತ್ತುಂಟಾ? ಇಲ್ಲ ಅವನಿಗೆ. ಅಂತ ಅವನು ಮೂರ್ಖ. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ. ಈಗ ಸಮಸ್ಯೆ ಏನು ಬೈಕ್ ನಲ್ಲಿ ಪ್ರಸಾದ ಇಟ್ಟು ಹುಟ್ಟಿಕೊಂಡದ್ದು ಅಂತ ಹೇಳಿದ್ರಿ, ಸೊ ಅದೊಂದು ಹೇಳಿ ವಿಷಯ. ನೋಡಿ, 3 ತಿಂಗಳೆಲ್ಲ ನನಗೆ ಎಲ್ಲಿ ಗಾಡಿ ಇಟ್ಟರೆ ಸಹ ಪ್ರಸಾದ ಇಡ್ತಿದ್ರು. ಹಾಗೆ ಇಡುವಾಗ ನನ್ನ ಹೆಂಡತಿ ನೋಡ್ತಿದ್ದಳು, ಎಲ್ಲಿಂದ ಮರ ಪ್ರಸಾದ ಹೊರತು ಕನಪಿನಿ ಹಾಗೆ ಹೇಳ್ತಿದ್ದಳು. ನಾನು ಎಲ್ಲೇ ದೇವಸ್ಥಾನ ಹೋಗಲಿಲ್ಲ ಅಂತ ಹೇಳಿದೆ. ದಿವಸ ಎಲ್ಲಿಂದ ಬರ್ತದೆ ಅಂತ. ಒಂದು ದಿವಸ ತಗಡು ಮತ್ತು ಪ್ರಸಾದ ಇತ್ತು, ಅದನ್ನು ಒಳಗೆ ತಂದ ಮೇಲೆ ಈ ಸಮಸ್ಯೆ ಶುರುವಾದ. ಹಾಗೆ ಸಮಸ್ಯೆ ಹುಟ್ಟಿಕೊಂಡ. ಅದು ಆ ಟಿವಿಯವರೆಲ್ಲ ಬಂದ್ರಲ್ಲ, ಆ ನಂತರ ಪ್ರಸಾದ ಬರಲಿಲ್ಲ. ಆ ನಂತರ ಪ್ರಸಾದನೇ ಇಲ್ಲ. ಎಲ್ಲಿ ಗಾಡಿ ಇದ್ರೆ ಇದಿಲ್ಲ, ಎಲ್ಲಿ ಗಾಡಿ ಇದ್ರೆ ಪ್ರಸಾದ ಇರ್ತದೆ. ಈಗ ಅದು ಪ್ರಸಾದನೇ ಇಲ್ಲ. ಆ ಥರ ಉಂಟು. ಆವಿಡನಿಕ್ಲು ತೂದಿಪ್ಪರು ಅಕ್ಲು ಮಂತಿನ ತಪ್ಪಿಜ್ಜಿ ಬಂದು ಪನ್ಪುಜಿ ಅನ್ನು ತಪ್ಪುಂಡು ಬಂದು ಏನು ಪನ್ಪುಜಿ ಗೊತ್ತಾಂಡು ತಪ್ಪಿಜ್ಜಿ ಅಲ್ಪ ಏರಿಗ್ಲ ಅಂಚ ಪನ್ಪುನ ಅಧಿಕಾರ ಉಂಟು ತನ್ನ ಜೋಕುಲ ಬಗ್ಗೆ ಪಾತಿರ್ನ ಪಿದೈ ಕಮೆಂಟ್ ಮನ್ಪುನಕ್ಲಿಗೆ ಅಧಿಕಾರ ಇಜ್ಜಿ ಆ ಪುಣ್ಣಗ್ ಲವ್ ಉಂಡು, ಆ ಪುಣ್ಣಗ್ ಅಂಚ ಇಂಚ ಅಕ್ಲಿಗೆ ಮಾನಸಿಕ ಅವನು ಮತ್ತು ಪಂತಿರತ ಅಕ್ಲಿಗೆ ಮಂಡೆ ಸಮಯ ಪಂದು ಪನ್ಪೆ. ಸೊ ಫುಲ್ ವಿಡಿಯೋ ನಿಕ್ಕಲು ತುಯ್ಯರತ ನಿಕ್ಲಿಗೆ ಕ್ಲಾರಿಟಿ ತಿಕ್ಕೊಂಡು ಬಂದು ಎನ್ನುವೆ ಈ ಮಾಲಾಡಿದ ವಿಚಾರದ ಬಗ್ಗೆ ಒಂಜಾತ ವಿಷಯ ಪಿರವು ರೂಮರ್ ಅದು ಪಂಡ ಎಂಚ ಪಂಡ ನೆಗೆಟಿವ್ ಅದು ರೂಮರ್ ಅದು ಫುಲ್ ಸ್ಪ್ರೆಡ್ ಆವಂತದು ಎತ್ತ ಬಗ್ಗೆ ಸರಿಯಾಗಿ ನಂಚಿನ ವಿಚಾರನ ಇಂಕ್ಲಡೆ ಪೋದು ಕುದ್ದದು ಪೋದು ಪದದು ಇಡೀ ಕ್ಲಾರಿಟಿ ಇಂಕ್ಲು ಕೊಡ್ತಾ. ಸೊ ಇಡೀಗೆ ಈ ವಿಡಿಯೋ ನಾನು ಎಂಡ್ ಮಂತೊಂದುಲ್ಲೆ ನಾನು ನೆಕ್ಸ್ಟಿಗೆ ನೆಟ್ಟದೆಲ್ಲ ಕಮೆಂಟ್ ಒಟ್ಟರಾಸಿ ಬರ್ತಿತ್ತು. ನಾ ಕಮೆಂಟ್ನ ಬತ್ತು 1 ಗಂಟೆ ವಿಡಿಯೋ ಅಂತ ಯಾಕೆ ತಿನ್ಕೊಂಡು ಸೊ ಜಾಗದಲ್ಲಿ ಕಮೆಂಟ್ ಮನ್ಪಲೆ ಮರಲೇಕ ಕಮೆಂಟ್ ಮನ್ ಪೊಡ್ಸಿ ಅಂಚನ ಮೈಂಡ್ ನಿಕ್ಲಿಗೆ ಒಟ್ಟರಾಸಿ ಕಮೆಂಟ್ ಇತ್ತಂಡ ಅಂಚಿ ನಿಕ್ಲಿ ಕಮೆಂಟ್ ಮನ್ಪರೆ ಪೋಡ್ಚಿ ಆತೆ ನಿಕ್ಲ ಒಪಿನಿಯನ್ ನಿಂಗೆ ಬೊಡ್ಚು ಗೊತ್ತಾಂಡೆ ಅಲ್ಪ ದಾದಾತು ನೆಂಚಿನ ಆದ್ರೆ ನಿಂಗೆ ಕುದ್ದಾದ ಪೋದು ತೆರೀದ ನಿಕ್ಲು ಒಂಜಿ ಮೂಲೆಡುಕುಲು ಒಂದು ಆಯ್ತ ಬಗ್ಗೆ ಗೊತ್ತಿದ್ದಂದ ಪಾತಿರ್ ನಾವು ಅದು ತಪ್ಪು ನಿಜವಾದ ಅನುಭವಿಸ್ನಕ್ಲಿಗೆ ಮಾತ್ರ ಗೊತ್ತು ಆಯ್ತಾ ಬಂಗದಾದ ಪಂದು ಅದಕ್ಕೋಸ್ಕರ ಈ ವಿಡಿಯೋ ನಾಡಿಗೆ ಎಂಡ್ ಮಂತಂದ್ರೆ ಥ್ಯಾಂಕ್ ಯು ಫಾರ್ ವಾಚ್. ಈ ವಿಡಿಯೋ ನಾಡಿಗೆ ಎಂಡ್ ಮಂತೊಂದುಲ್ಲೆ ಕಡೆ ಬಿಟ್ಟು ನಕ್ಲಿ ಥ್ಯಾಂಕ್ ಯು ಪನ್ನೊಂದು ಕ್ಲಾರಿಟಿ ತಿಕ್ಕಣ ಪಂದಿನೊಂದು ಇಂಥ ವಿಡಿಯೋ ನಾಡಿಗೆ ಎಂಡ್ ಮಂತೊಂದುಲ್ಲೆ ಟಾಟಾ ಟೇಕ್ ಕೇರ್ ಬಾಯ್. ಸಿಯಾ ತಿಕ್ಕಗನ ಇಲ್ಲದ ಬ್ಲಾಗ್.